ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟ ಮಂಗಳೂರು ಇದರ ಆಶ್ರಯದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಸಹಭಾಗಿತ್ವದಲ್ಲಿ ನಡೆದ 5ನೇ ವರ್ಷದ ಸೆಲೆಬ್ರಿಟಿ ಕ್ರಿಕೆಟ್ ಪಂದ್ಯಾಟಕ್ಕೆ ಅದ್ದೂರಿಯಾಗಿ ತೆರೆಬಿತ್ತು. ಇನ್ನು 2021ನೇ ಸಾಲಿನ 5ನೇ ಆವೃತ್ತಿಯ ಪಂದ್ಯಾಕೂಟದಲ್ಲಿ ಕರಾವಳಿ ವಾರಿಯರ್ಸ್ ತಂಡ ವಿಜಯಶಾಲಿಯಾದರೆ ರನ್ನರ್ ಅಪ್ ಪ್ರಶಸ್ತಿಯನ್ನ ವಿಜಯಲಕ್ಷ್ಮಿ ವೀರಾಸ್ ತಂಡ ಪಡೆದುಕೊಂಡಿತು. ಮಂಗಳೂರಿನ ನೆಹರು ಮೈದಾನದಲ್ಲಿ ಕಳೆದ 5 ದಿನಗಳಿಂದ ನಡೀತಾ ಇದ್ದ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಅದ್ದೂರಿಯಾಗಿ ತೆರೆಬಿತ್ತು. ತುಳು ಚಿತ್ರರಂಗದ ಅತಿ ದೊಡ್ಡ ಕ್ರಿಕೆಟ್ ಪಂದ್ಯಾಟ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿರುವ ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟದ ಆಶ್ರಯದಲ್ಲಿ ಸೆಲೆಬ್ರಿಟಿ ಕ್ರಿಕೆಟ್ ಪಂದ್ಯಾಟದಲ್ಲಿ 8 ತಂಡದ ನಾಯಕರು ಪ್ರಶಸ್ತಿಗಾಗಿ ಪೈಪೋಟಿ ನಡೆಸಿದ್ರು. ರಾಯಲ್ ರೇಂಜರ್ಸ್, ವಿಜಯಲಕ್ಷ್ಮಿ ವೀರಾಸ್, ಕಲಾಂಜಲಿ ಕಮಾಂಡೋಸ್, ಕರಾವಳಿ ವಾರಿಯರ್ಸ್, ಬ್ಲಾಕ್ ಪ್ಯಾಂಥರ್ಸ್, ಕುಡ್ಲಾ ಸ್ಟ್ರೈಕರ್ಸ್, ಚಾಲೆಂಜಿಂಗ್ ಸ್ಟಾರ್ಸ್, ಹರಿಕೇನ್ಸ್ ಆಫ್ ತುಳುನಾಡ್ ತಂಡಗಳು ಮೈದಾನದಲ್ಲಿ ಪ್ರಶಸ್ತಿಗಾಗಿ ಭಾರೀ ಪೈಪೋಟಿ ನಡೆಸಿದ್ರು. ಪಂದ್ಯಾಕೂಟಕ್ಕೆ ಹಲವು ಮಂದಿ ಚಿತ್ರನಟರು, ನಿರ್ಮಾಪಕರು, ಹಾಸ್ಯ ನಟರು ಭಾಗವಹಿಸಿ ಪಂದ್ಯಾಟಕ್ಕೆ ಮೆರುಗು ತಂದುಕೊಟ್ರು. ಇನ್ನು ಬಿಗ್ ಬಾಸ್ 7ನೇ ಆವೃತ್ತಿಯ ವಿನ್ನರ್ ಶೈನ್ ಶೆಟ್ಟಿ, ನಟ ಅನುರಾಗ್, ಚಿತ್ರನಿರ್ಮಾಪಕ ಪ್ರಕಾಶ್ ಪಾಂಡೇಶ್ವರ್, ಹಾಸ್ಯ ನಟರಾದ ದೇವದಾಸ್ ಕಾಪಿಕಾಡ್, ಅರವಿಂದ್ ಬೋಳಾರ್, ಸತೀಶ್ ಬಂದಲೆ, ಕಾಮಿಡಿ ಕಿಲಾಡಿ ಖ್ಯಾತಿಯ ಸೂರಜ್, ನಾಯಕ ಪ್ರಜ್ಞೇಶ್ ಶೆಟ್ಟಿ ಪಂದ್ಯಾಕೂಟಕ್ಕೆ ಆಗಮಿಸಿ ಕ್ರೀಡಾಪಟುಗಳಿಗೆ ಹುರಿತುಂಬಿಸಿದ್ರು. ಇನ್ನು ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಗಣ್ಯರು ಪ್ರಶಸ್ತಿ ನೀಡಿ ಗೌರವಿಸಿದ್ರು. ಸಮಾರೋಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಮೇಯರ್ ಮಹಾಬಲ ಮಾರ್ಲಾ ಅವರು, ಕೋಸ್ಟಲ್ ವುಡ್ ಕಲಾವಿದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ರೀಡೆಗಳು ನಡೆಯಲಿ, ಕಲಾವಿದರ ಪಂದ್ಯಾಟದಿಂದ ಕ್ರಿಕೆಟ್ ಇನ್ನಷ್ಟು ಬೆಳವಣಿಗೆ ಹೊಂದಲು ಸಾಧ್ಯ ಅಂತ ಹೇಳಿದ್ರು. ನನಾತ್ ಜನಕಲೆಗೆ ಮುಟ್ಟೊಡುಂದಾಂಡ ಇಚ್ಚಿನ ಕ್ರೀಡಾಕೂಟಲ ಆವಡು ದಯಾಗಿಂದು ಬಂಡ ಒಂಜಿನೇ ಕ್ರೀಡಾಕೂಟನು ಲೈವ್ ಟೆಲಿಕಾಸ್ಟ್ ಅನೇಕ ಮಾಧ್ಯಮ ಮುಖೇನ ದಿನೋಲ ಇಲ್ಲಡ್ಕೊಳೊಂದು ಯಾಕೆಂದು ಬಂಡ ಈ ತೊಂಬುಗು ಕುಡ್ಲದ ಕೊಬ್ಬೆರ ಬಂಗೊಂಡು ಬತ್ತು ಬಕ ನೇರು ಮೈದಂಡು ತುಯರ ಬಂಗೊಂಡು ಐನು ಮುಟ್ಟವನಡೆ ಚಲನಚಿತ್ರದ ತುಳು ರಂಗಭೂಮಿದ ಕುಲ್ಲ ಪಿರ ಇಜ್ಜೇರು ಬಂದು ತೊಜಪಾದೆ ನನಾತೆ ಎಡ್ಡೆ ಕ್ರೀಡಾಕೂಟನು ಈ ಪ್ರದೇಶದ ಆಪಿಲಕ ಮಲ್ಪುನಂಚಿನ ಜವಾಬ್ದಾರಿಲ್ಲ ಕೋಸ್ಟಲ್ ವುಡ್ ಕಲಾವಿದೆರಡು. ಇನ್ನು ಸಂಚಾರಿ ವಿಭಾಗದ ಎಸಿಪಿ ನಟರಾಜ್ ಮಾತನಾಡಿ, ಪೊಲೀಸ್ ಇಲಾಖೆಯಲ್ಲೂ ಪಂದ್ಯಾಟವನ್ನ ಆಯೋಜನೆ ಮಾಡಲಾಗ್ತಾ ಇದೆ, ಈ ಮೂಲಕ ಎಲ್ಲರ ಜೊತೆಯಲ್ಲಿ ಬೆರೆಯಲು ಸಾಧ್ಯ ಅಂತ ಹೇಳಿದ್ರು. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೂಡ ಪ್ರತಿ ವರ್ಷ ನಾವು ಕಂಪಲ್ಸರಿ ನಾವು ಒಂದು 3 days ಸ್ಪೋರ್ಟ್ಸನ್ನು ಮಾಡಲೇಬೇಕು. ಅದು ಜಿಲ್ಲಾ ಮಟ್ಟದಲ್ಲಿ, ಆನಂತರ ಸ್ಟೇಟ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ನಾವು ಕ್ರೀಡೆಯನ್ನು ಮಾಡಲೇಬೇಕು. ಅದೇ ರೀತಿ ಈಗ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಸ್ಟಾರ್ಟ್ ಆಗಿದೆ. ಈಗ ವರ್ಷ ಒಂದು 3 ದಿನ 2 ದಿನ ಈ ಕ್ರೀಡೆಗಳಲ್ಲಿ ಪಾಲ್ಗೊಂಡು ನಾವೆಲ್ಲ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ನಿಮ್ಮನ್ನು ನೋಡ್ತಾ ಇದ್ದರೆ ಒಳ್ಳೆಯ ಒಂದು ಎಲ್ಲರೂ ಯೂತ್ಸ್ ಇದ್ದಾರೆ, ಎಲ್ಲ ಚಿತ್ರರಂಗದ ಎಲ್ಲ ಕಲಾವಿದರು ಕೂಡ ಯುವಕರಿದ್ದಾರೆ, ನೋಡಿದ್ರೆ ತುಂಬ ಖುಷಿ ಅನಿಸ್ತದೆ. ಇನ್ನು ಕೆಎಂಎಫ್ ಮಾರ್ಕೆಟಿಂಗ್ ಮ್ಯಾನೇಜರ್ ರವಿಕುಮಾರ್ ಮಾತನಾಡಿ, ಪ್ರತಿಯೊಬ್ಬರಲ್ಲೂ ಕ್ರೀಡಾ ಮನೋಭಾವನೆ ಇರಬೇಕು, ಪಂದ್ಯಾಟದಲ್ಲಿ ಸೋಲು ಗೆಲುವು ಅನಿವಾರ್ಯ, ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಭಾವಿಸಿ ಮುಂದಿನ ಪಂದ್ಯಾಟಕ್ಕೆ ಹಣಿಯಾಗಬೇಕು ಎಂದರು. ಈ ಒಂದು ಕೋಸ್ಟಲ್ ವುಡ್ ಕ್ರಿಕೆಟ್ ಆಡಿದಂತಹ ಎಲ್ಲ ನಮ್ಮ ಕಲಾವಿದರು, ತಂತ್ರಜ್ಞರು, ನಿರ್ಮಾಪಕರು, ನಿರ್ದೇಶಕರು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ನಮ್ಮ ಈ ಕ್ರಿಕೆಟನ್ನು ಆಡಿ ಇವತ್ತು ಜಯಗಳಿಸಿದಿರಿ. 5 ದಿನಗಳಿಂದ ಸತತವಾಗಿ ಈ ಒಂದು ಟ್ರೋಫಿಯನ್ನು ತಗೊಳ್ಳೋಕ್ಕೆ ತಾವೆಲ್ಲರೂ ಸೆಣಸಾಟವನ್ನು ಮಾಡಿದಿರಿ. ಆದರೆ ಟ್ರೋಫಿ ಒಂದೇ, ಯಾರು ಅತ್ಯುತ್ತಮವಾಗಿ ಆಟವಾಡಿ ಆ ಟ್ರೋಫಿಯನ್ನು ತಮ್ಮ ಮಡಲಿಗೆ ಏರಿಸಿಕೊಂಡಿದ್ದೀರಿ, ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಪ್ರೇಮಾನಂದ್ ಶೆಟ್ಟಿ ಮಾತನಾಡಿ, ಯಾವುದೇ ಕ್ರೀಡೆಗೆ ಮಂಗಳೂರು ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ಪ್ರೋತ್ಸಾಹ ನೀಡುತ್ತೆ ಅಂತ ಹೇಳಿದರು. ಕರಾವಳಿಯ ಸಿನಿಮಾ ನಟ ನಟಿಯರು ತಮ್ಮ ಈ ಒಂದು ಕ್ರಿಕೆಟಲ್ಲಿ ಭಾಗವಹಿಸುವ ಮೂಲಕ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಇನ್ನಷ್ಟು ಮೆರುಗು ಕೊಟ್ಟಿದ್ದಾರೆ ಹೇಳಿ ತಪ್ಪಾಗಲಿಕ್ಕಿಲ್ಲ. ಖಂಡಿತವಾಗಲೂ ಮಂಗಳೂರಿನ ಈ ಒಂದು ಮಣ್ಣಿನ ಕರಾವಳಿಯ ನಮ್ಮ ಎಲ್ಲ ಕಲಾವಿದರಿಗೆ ಈ ಸಂದರ್ಭದಲ್ಲಿ ನಾನು ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ
ಇದೇ ವೇಳೆ ಮಾತನಾಡಿದ ಕೋಸ್ಟಲ್ ವುಡ್ ಕಲಾವಿದರು ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟದ ಗೌರವಾಧ್ಯಕ್ಷರಾದ ಕಿಶೋರ್ ಡಿ ಶೆಟ್ಟಿ ಅವರು ಎಲ್ಲರ ಸಂಪೂರ್ಣ ಸಹಕಾರದೊಂದಿಗೆ ಕ್ರೀಡಾಕೂಟ ನಡೆದಿದೆ. ಮುಂದಿನ ದಿನಗಳಲ್ಲೂ ನಿಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ಹೇಳಿದರು. ಮೂಲ ತೂನಾಗ ಭಾರಿ ಖುಷಿ ಅವನೊಂದು ದಯಪಡ ಒಂಜಿ ಎಂಕಲ್ನ ಈ ಒಂದು ನೆಹರು ಮೈದಾನದ ಒಂಜಿ ಸರೌಂಡಿಂಗ್ ಇಡೇ ಆಗಲು ಒಂಜಿ ಪರ್ಪದ ವಾತಾವರಣ ನಿರ್ಮಾಣ ಮಾಡಿದ ಪಂಪಿನ ಎಂಕಲ ತಪ್ಪ ಒಂದು ಭಾರಿ ಪೊರ್ಲೋಡೆ ಒಂಜಿ ಪರ್ಪೋಗು ಮಾತ ಎಂಕಲ್ನ ಕುಟುಂಬದ ಸದಸ್ಯರು ಬದ್ದದ ಸೇರಿಲಕ್ಕಾತನೆ ಮಕ್ಕಳಿಗೆ ಮಾತೆಲ್ಲ ಈ ತೂನಾಗ ಖುಷಿಯಾನ ಒಂದು ಖಾಲಿ CPL ಮ್ಯಾಚಿಗೆ ಮಾತ್ರ ನಮ್ಮ ಒಂಜಿ ಇನ್ನೇನು ಅಳವಡಿಸಿನಂತೆ ನಮ್ಮ ಪ್ರತಿ ಒಂಜಿ ನಮ್ಮ ತುಳು ಸಿನಿಮಾ ನಿರ್ಮಾಣ ಆದ ಅವು ಪರದೆಗೆ ಬಂದ ಕಲನಿಗಳು ಮಾತೆಲ್ಲ ಒಟ್ಟು ಸೇರೊಂದು ನಮ್ಮ ಮಾತೆಲ್ಲ ನಮ್ಮ ಒಂಜಿ ತುಳು ಚಿತ್ರರಂಗನು ಗೆಂದವನಂಚಿನ ಒಂಜಿ ಮಹಲ್ಲ ಜವಾಬ್ದಾರಿ ನಮ್ಮ ಈ ಒಂಜಿ CPL ಮಾತ ಜವಣರಿಗೆ ಉಂಡು ಬಂದದ್ದು ಯಾನಿ ಪೊರ್ತುಡು ಬಂದದ್ದು. ಸಮಾರೋಪ ಸಮಾರಂಭದಲ್ಲಿ ಕೋಸ್ಟಲ್ ವುಡ್ ಕಲಾವಿದರು ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟದ ಲಕ್ಕಿ ಕೂಪನ್ನ ಡ್ರಾ ನಡೆಯಿತು. ಇನ್ನು ಕಳೆದ 5 ದಿನಗಳಿಂದ ವೀಕ್ಷಕ ವಿವರಣೆಗಾರರಾಗಿ ಕೋಟಾ ಶಿವನಾರಾಯಣ್ ಐತಾಳ್, ಸ್ಕೋರರ್ ಆಗಿ ಹುಸೈನ್ ಉಪ್ಪಳ, ತೀರ್ಪುಗಾರರಾಗಿ ರವಿ ಉಪ್ಪಳ, ಸುರೇಶ್ ಎರ್ಮಾಳ್, ದೀಕ್ಷಿತ್ ಶೆಟ್ಟಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದರು. ಕರಾವಳಿ ವಾರಿಯರ್ಸ್ನ ಸಚಿನ್ ಶೆಟ್ಟಿ ಅತ್ಯುತ್ತಮ ಆಟಗಾರವಾಗಿ ಆರೆಂಜ್ ಕ್ಯಾಪ್ನ ಜೊತೆಗೆ ಮ್ಯಾನ್ ಆಫ್ ದಿ ಸೀರೀಸ್ ಅನ್ನ ಪಡೆದುಕೊಂಡರು. ಅತ್ಯುತ್ತಮ ಬೌಲರ್ ಆಗಿ ಚಾಲೆಂಜಿಂಗ್ ಸ್ಟಾರ್ಸ್ನ ಸಂತೋಷ್ ಕಡಂದಲೆ ಅವರು ಪರ್ಪಲ್ ಕ್ಯಾಪ್ ತನ್ನದಾಗಿಸಿಕೊಂಡರು. ಜೊತೆಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಕರಾವಳಿ ವಾರಿಯರ್ಸ್ನ ಶುಭಾಮ್ ಕುಲಾಲ್ ಅವರು ಪಡೆದುಕೊಂಡರು. ಇನ್ನು 2021ನೇ ಸಾಲಿನ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಪಂದ್ಯಾಟದಲ್ಲಿ ನಟ ಅರ್ಜುನ್ ಕಾಪಿಕಾಡ್ ನಾಯಕತ್ವ ಹಾಗೂ ಸ್ವರೂಪ್ ಶೆಟ್ಟಿ ಮಾಲಕತ್ವದ ಕರಾವಳಿ ವಾರಿಯರ್ಸ್ ವಿಜಯಶಾಲಿಯಾಗುವ ಮೂಲಕ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿತು. ನಟ ಸಂದೀಪ್ ಭಕ್ತ ನಾಯಕತ್ವ ಹಾಗೂ ವೆಂಕಟೇಶ್ ಪ್ರಭು ಅವರ ಮಾಲಕತ್ವದ ಟೀಂ ವಿಜಯಲಕ್ಷ್ಮಿ ವೀರಾಸ್ ರನ್ನರ್ ಪ್ರಶಸ್ತಿಯನ್ನ ಬಾಚಿಕೊಂಡಿತು. ಗಣ್ಯರು ವೇದಿಕೆಯಲ್ಲಿ ಟ್ರೋಫಿಯನ್ನ ನೀಡಿ ಗೌರವಿಸಿದ್ರು. ಇನ್ನು ಸಮಾರೋಪ ಸಮಾರಂಭದಲ್ಲಿ ತುಳು ಚಿತ್ರ ನಿರ್ಮಾಪಕಿ ಶರ್ಮಿಳಾ ಕಾಪಿಕಾಡ್, ಉದ್ಯಮಿ ಪ್ರಿಯಾಂಕಾ ಅಶ್ವಿನಿ, ಗೋಕುಲ್ ಕ್ಯಾಟರರ್ಸ್ ಮಾಲಕರಾದ ಗೋಕುಲ್ ಕದ್ರಿ, ವಕೀಲ ಹಾಗೂ ಸಂಘಟನೆ ಕಾನೂನು ಸಲಹೆಗಾರರಾದ ಮೋಹನ್ ದಾಸ್ ರೈ, ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ನ ಚಿತ್ರದ ಆನಂದ್ ಕುಂಪಲ್, ಎಂಪಿಎಲ್ನ ಇಮ್ತಿಯಾಜ್, ಕಾಂಚನ ಮೋಟಾರ್ಸ್ ಕಶ್ಯಪ್, ಕೆಪಿಎಲ್ ಆಟಗಾರ ಸಚಿನ್ ಭಟ್, ಡೀಲ್ಬಡಿ ಮಾಲಕರಾದ ಶಾಹಿದ್, ಸಂಘಟನಾ ಅಧ್ಯಕ್ಷ ಮೋಹನ್ ಕೊಪ್ಪಲ, ಸ್ಥಾಪಕಾಧ್ಯಕ್ಷೆ ಅಶ್ವಿನಿ ಕೋಟ್ಯಾನ್, ಕಾರ್ಯದರ್ಶಿ ಪ್ರಕಾಶ್ ಶೆಟ್ಟಿ, ಕೋಶಾಧಿಕಾರಿ ವಿಶ್ವಾಸ್ ಗುರುಪುರ, ಸಾಂಸ್ಕೃತಿಕ ಕಾರ್ಯದರ್ಶಿ ಪ್ರಜ್ವಲ್ ಅತ್ತಾವರ, ಕ್ರೀಡಾ ಕಾರ್ಯದರ್ಶಿ ನಿಖಿತ್ ಕೊಟ್ಟಾರಿ, ವಿನಾಯಕ ಜೆಪ್ಪು, ಪಮ್ಮಿ ಕೊಡಿಯಾಲ್ಬಾಯ್, ನಟರಾದ ಪ್ರತೀಕ್ ಶೆಟ್ಟಿ, ಹಿತೇಶ್ ನಾಯಕ್, ವಿನೀತ್, ಅನೂಪ್ ಸಾಗರ್, ಇಂಗ್ಲಿಷ್ ಎಂಕ್ಲಿಗ್ ಬರ್ಪುಜಿಪ್ರೋ ಸಿನಿಮಾ ನಿರ್ಮಾಪಕ ಹರೀಶ್ ಶೇರಿಗಾರ್ ಸೇರಿದಂತೆ ಟೀಮ್ನ ಮಾಲಕರು ಹಾಗೂ ತಂಡದ ನಾಯಕರು ಉಪಸ್ಥಿತರಿದ್ದರು. ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ಗೆ ಟೈಟಲ್ ಸ್ಪಾನ್ಸರ್ ಆಗಿ ಸನ್ ಪ್ರೀಮಿಯಂ, ಪವರ್ಡ್ ಬೈ ಡೀಲ್ ಬಡಿ, ನಂದಿನಿ, ಕಾಂಚನ ಮೋಟಾರ್ಸ್, ಮಂಗಳೂರು ಕೆಎಸ್ ರಾವ್ ರಸ್ತೆ ಹಂಪನಕಟ್ಟೆಯಲ್ಲಿರುವ ಎಸ್ಎಲ್ ಶೇಡ್ ಜ್ಯುವೆಲರಿ, ದಿ ಹೇರ್ ಸೂತ್ರ, ಸಹ ಪ್ರಾಯೋಜಕರಾಗಿ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ತುಳು ಮೂವಿ, ಯಮ್ ನಾಮಿಕ್ಸ್, ಕೆಎಸ್ಎಸ್ ದಿ ಕುಡ್ಲಾ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್, ಟೋಡ್ ದಿ ಒರಿಜಿನ್ ಡಿಸೈನೆಕ್ಸ್ಟ್, ದಿ ಕಫೀನ್, ಜಸ್ಟ್ ಡ್ರಿಲ್, ವಿಕ್ಕಿ ಮೊಬೈಲ್, ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್, ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಮೆಡಿಕಲ್ಸ್ ಸಹಕಾರ ನೀಡಿತ್ತು. ಕ್ಯಾಮರಾಮ್ಯಾನ್ ಆಗಿ ನಾಗರಾಜ್ ಜೊತೆ ನಾಗೇಶ್ ಕಾವೂರು, ವಿ4 ನ್ಯೂಸ್ ಮಂಗಳೂರು.